ಮನೆಯೊಂದು ಕುಸಿದು ಬೀಳುವ ಹಂತದವರೆಗೆ ಮಣ್ಣು ಅಗೆದ ವ್ಯಕ್ತಿಗಳ ವಿರುದ್ಧ ದೂರು ನೀಡಿ 1 ವರ್ಷವಾದರೂ ಕ್ರಮ ಕೈಗೊಳ್ಳದ ಬಂಟ್ವಾಳ ಮಾಣಿ ಗ್ರಾಮ ಪಂಚಾಯತ್ ಬಗ್ಗೆ ಮನೆ ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಮಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಾಜೆ ಎಂಬಲ್ಲಿರುವ ವಿಶ್ವನಾಥ ನಿವಾಸ ಇವರ ಮನೆ ಜರಿದು ಬೀಳುವಂತಹ ಸ್ಥಿತಿಯಲ್ಲಿದೆ. ಕಳೆದ 1 ವರ್ಷದ ಹಿಂದೆ ವಿಶ್ವನಾಥ ಅವರ ಮನೆ ಕೆಳಗಿನ ಭಾಗದ ಜಾಗವನ್ನ ಕ್ರಯಕ್ಕೆ ಪಡೆದ ವ್ಯಕ್ತಿ ಇವರ ಮನೆ ಕೆಳಭಾಗದಲ್ಲಿ ಜೆಸಿಬಿ ಬಳಸಿ ಮನೆಯ ಪಂಚಾಂಗದವರೆಗೆ ಅಗೆದು ತೆಗೆದಿದ್ದಾರೆ. ಮಣ್ಣು ತೆಗೆದ ಪರಿಣಾಮವಾಗಿ ಮನೆಗೆ ಹಾನಿಯಾಗುವ ಸಂಭವ ಹೆಚ್ಚು, ಜೊತೆಗೆ ಮನೆ ಬಿದ್ದು ಪ್ರಾಣ ಹಾನಿಯಾಗುವಂತಹ ಸಂಭವ ಇದೆ. ಕಾನೂನು ಪ್ರಕಾರ ಮಣ್ಣು ತೆಗೆಯದ ವ್ಯಕ್ತಿಯ ಬಗ್ಗೆ ಕ್ರಮ ಕೈಗೊಂಡು ತಡೆಗೋಡೆ ನಿರ್ಮಿಸಿಕೊಡುವಂತೆ ವ್ಯವಸ್ಥೆ ಮಾಡಿ ಎಂದು ಮನವಿಯನ್ನ ಮಾಡಲಾಗಿತ್ತು. ಮನವಿಗೆ ಸ್ಪಂದಿಸಿದ ಗ್ರಾಮ ಪಂಚಾಯತ್ ಬಳಿಕ ಮಳೆಗಾಲದಲ್ಲಿ ಮನೆ ಬೀಳುವ ಮತ್ತು ಅಪಾಯದಲ್ಲಿ ಇರುವುದರಿಂದ ಮಳೆ ಕಡಿಮೆಯಾಗುವವರೆಗೆ ಮನೆಯಲ್ಲಿ ವಾಸ್ತವ್ಯ ಮಾಡಬೇಡಿ, ಮಳೆ ಕಡಿಮೆಯಾದ ಕೂಡಲೇ ತಡೆಗೋಡೆ ನಿರ್ಮಿಸಿಕೊಡುವ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳುವ ಬಗ್ಗೆ ನೋಟಿಸ್ ಅನ್ನು ನೀಡಿತ್ತು. ಆದರೆ ಮಳೆ ಕಡಿಮೆಯಾದರೂ ಯಾವುದೇ ಕ್ರಮ ಕೈಗೊಳ್ಳದ ಪಂಚಾಯತ್ ವಿರುದ್ಧ ಬಂಟ್ವಾಳ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯತ್ ಇಒ ಅವರಿಗೆ ದೂರನ್ನು ನೀಡಲಾಗಿತ್ತು. ಈ ಬಗ್ಗೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳುವಂತೆ ಗ್ರಾಮ ಪಂಚಾಯತ್ಗೆ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು. ದೂರಿನ ಬಗ್ಗೆ ಶಾಸಕರು ಕೇಳಿದಾಗ 1 ತಿಂಗಳ ಒಳಗೆ ತಡೆಗೋಡೆಗೆ ವ್ಯವಸ್ಥೆ ಮಾಡ್ತೇನೆ ಎಂದು ಪಿಡಿಒ ಭರವಸೆ ನೀಡಿದ್ರು. ಆದರೆ ಏನೂ ಸ್ಪಂದನೆ ಸಿಕ್ಕಿಲ್ಲ.